ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗಾಯಿತು ನಮ್ಮೂರಲ್ಲಿ ಅಂತ ಆ ವಿಡಿಯೋನ ನೋಡ್ತೀರಾ. ಆಲ್ಮೋಸ್ಟ್ 100 ಜನ ತನಕ ಬಂದಿದ್ರು ಗೊತ್ತಾ. ಆ್ಯಂಡ್ ಇವತ್ತಿನ ದಿನ ಹೇಗಿತ್ತು ಫ್ಯಾಮಿಲಿ ಜೊತೆಗೆ ಬನ್ನಿ ನೋಡೋಣ. ಈ ಜ್ಯೂಸ್ ಪರಿಯರೆ ಏನ ಜ್ಯೂಸ್ ಕೋಕೋನಟ್ ಶೋಕಿತ್ತನೆ ನಾನು ಶೋಕ್ ತೋಜಂದಿಲ್ಲ ನಾವು ಬಿಡ್ಲಿ ಶೋಕ್ ತೋಜಂದಿಲ್ಲ ಯಾನಿಕೆ ನೋಡಿ ನನ್ನ ಮಕ್ಕಳು ಎಪ್ಪುಗಾರು ಬಲೆ ಪರ್ಕ. ಇದು ಎಳ್ನೀರ್ ಜ್ಯೂಸ್ ಗೊತ್ತಾ, ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಊರಲ್ಲಿರುವಂಥ ಶೆಕೆಗೆ ಪರ್ಫೆಕ್ಟ್. ನೀವು ಕೇಳ್ತೀರಲ್ಲ ನನಗೆ ಹೆಂಗೆ ವೀಡಿಯೋಸ್ ಫೋಟೋಸಲ್ಲೆಲ್ಲ ಇಂಟ್ರೆಸ್ಟ್ ಅಂತ, ಇವ್ರಿಗೆ ನೋಡಿ ಕ್ಯಾಮ್ರಾ ಬಂದರೆ ಸಾಕು ಇವರೆಲ್ಲರಿಗೂ ಇಂಟ್ರೆಸ್ಟ್. ನೋಡಿ 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 ನಾವೆಲ್ಲರೂ ಒಟ್ಟಿಗೆ ಇದ್ವಿ ಇಲ್ಲೇ. ಬಟ್ ದೊಡ್ಡಮ್ಮ ನೆಕ್ಸ್ಟ್ ಡೇ ಬಂದಿದ್ರು ಆ್ಯಂಡ್ ಅವ್ರು ಬಂದಿದ ತಕ್ಷಣ ನಾನು ಕೇಳಿರುವಂಥ ಪ್ರಶ್ನೆ, ನನಗೆ ಏನು ತಂದಿದ್ದೀರಾ ಆ್ಯಂಡ್ ಅವ್ರು ಏನು ತಂದ್ರು ಗೊತ್ತಾ ಪ್ರೀತಿಯಿಂದ? ನಿಮ್ಗೆ ಬಿಸಿ ಬಿಸಿ ಸುದ್ದಿ ಗೊತ್ತುಂಟ ನಿನ್ನೆ ಆಗಿದ್ದು? ನಿಮಗೆ ಗೊತ್ತಿಲ್ಲಲ್ಲ? ಈ ನೀವಿಲ್ಲದಿದ್ದಾಗ ಒಂದು ಪಂಚರ್ ಆಗಿದೆ ಕೇಸ್. ಹಾ, ಇದು ಮದ್ಯದು. ಹಾ, ಸರ್ಕಸ್ ಮಲ್ದಿನಿ ಕೋಡೆ. ಊಟ ಇವತ್ತೆಲ್ಲ ಚಿಕನ್ ಇದೆ, ವೆರೈಟೀಸ್ ಇದೆ. ನಿನ್ನೆ ವೆಜ್, ಇವತ್ತು ನಾನ್ ವೆಜ್. ನಮ್ಮ ಕಡೆ ಪೂಜೆ ಆದ ನೆಕ್ಸ್ಟ್ ಡೇನೆ ನಾನ್ ವೆಜ್ ಮಾಡ್ತಾರೆ. ಬಟ್ ನನ್ನ ಹಸ್ಬೆಂಡ್ ಕಡೆ 40 ದಿನ ಮಾಡಂಗಿಲ್ಲ ಈ ಥರ ಪೂಜೆ ಮಾಡೋದು. ಅಪ್ಪ ದೇವಿ ಪಂಚನ. ತುಂಬಾ ಖುಷಿ ಆಯ್ತು. 30 ವರ್ಷ ಹೇಗೆ ಹೋಯ್ತು ಅಂತ. ಇರೇಗ್ ಮಾಮನ ಒಂಜಿ ಕ್ವಾಲಿಟಿ ಏನ ಮಸ್ತ್ ಇಷ್ಟ. ಗಡಿಬಿಡಿ ಗಂಡ ಮನೆ ತುಂಬಾ ಜನ ಇರ್ಬೇಕಾದ್ರೆ ಅಜ್ಜಿಗೆ ಎಷ್ಟು ಖುಷಿ ಗೊತ್ತಾ. ಅದೇ ಎಲ್ಲರೂ ಹೊರಡ್ಬೇಕಾದ್ರೆ ಅಷ್ಟೇ ಬೇಜಾರು ಅವರಿಗೆ. ಬಟ್ ನಾವು ಅದೇ ರೀತಿ ಗಲಾಟೆ ಮಾಡ್ಕೊಂಡು ಎಲ್ಲರೂ ಇರ್ತೀವ, ಅವ್ರಿಗೆ ಎಲ್ಲರೂ ಇರ್ಬೇಕು ಅವ್ರ ಪಕ್ಕನೇ ಅನ್ನೋ ಆಸೆ. ಬಟ್ ಅದ ರೀತಿನಲ್ಲಿ ಇರೋದಕ್ಕಾಗುತ್ತಾ? ಆಗೋದೇ ಇಲ್ಲ ಅಲ್ವಾ. ಎಲ್ಲರೂ ಅವ್ರ ಮನೆಗೆ ಹೋಗಲೇಬೇಕಾಗತ್ತೆ. ಅದಕ್ಕೆ ಹೇಳೋದು ಅಜ್ಜಿಯಂದ್ರು ತಾತಂದ್ರು ಅವರ ಪ್ರೀತಿ ತುಂಬಾ ಡಿಫ್ರೆಂಟ್ ಅಂತ. ಹ್ಯಾಪಿ 30th ಆ್ಯನಿವರ್ಸರಿ. ಇವಾಗ ನೋಡಿ ಹಕ್ಕಿನ ಗೂಡಿಂದ ಬಿಟ್ಟಂಗಾಗಿಲ್ವ, ಎಲ್ಲರೂ ಬರ್ತಾರೆ ಒಬ್ಬೊಬ್ಬರೇ. ಎಷ್ಟು ಜನ ಇದ್ದಾರೆ ನಮ್ಮ ಫ್ಯಾಮ್ಲಿನಲ್ಲಿ ಅಂತ ಈ ವಿಡಿಯೋ ನೋಡ್ತಾನೆ ನನಗೆ ಗೊತ್ತಾಗುತ್ತೆ. ಸೋ ನೈಸ್, ಸೋ ಬ್ಲೆಸ್ಡ್ ಅನ್ಸುತ್ತೆ ಗೊತ್ತಾ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಮೂವತ್ತನೇ ವರ್ಷದ ಆ್ಯನಿವರ್ಸರಿಗೆ ಸುಮಾರು ಒಂದು 100 ಜನ ಆಗಿದ್ವಿ ಅಂತಲೇ ಹೇಳ್ಬೋದು ನಾವು. ಅದರಲ್ಲಿ ಜಾಸ್ತಿ ನಾವು ಫ್ಯಾಮಿಲಿ ಮೆಂಬರ್ಸೇ ಎಲ್ಲ ಇದ್ವಿ ಗೊತ್ತಾ. ಆ್ಯಂಡ್ ಎಲ್ಲರ ಜೊತೆ ಇವಾಗ ಫೋಟೋ ಸೆಷನ್ ಮಾಡಬೇಕು ಅಲ್ವಾ. ಮೆಮರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಮತ್ತೆ ಅನ್ಸುತ್ತೆ, ಅಯ್ಯೋ ಅಷ್ಟು ಬೇಗ ಟೈಮ್ ಆಯ್ತಾ ಅಂತ. ನೀವೆಲ್ಲರೂ ಕಾಯ್ತಾ ಇದ್ರಿ ಎಲ್ಲಿ ಫ್ಯಾಮಿಲಿ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ಅಂತ. ಇವಾಗ ಖುಷಿನ ಇವಾಗ ಬರ್ತಾ ಇದೆಯಲ್ಲ ನೋಡಿ. ನಮ್ಮ ಮನೆ ಮಕ್ಕಳು ಈ ಥರ ಎಲ್ಲ ಮಾಡ್ತಾರೆ ತಮಾಷೆ. ಇಲ್ಲಿಗೆ ಊಟಕ್ಕೆ ಏನೆಲ್ಲ ವೆರೈಟೀಸ್ ಇದೆ. ಇವತ್ತು ನಾನ್ ವೆಜ್ ಊಟ ಇತ್ತು ಗೊತ್ತಾ. ಆ್ಯಂಡ್ ಎಲ್ಲರ ಫೇವ್ರೇಟ್ ಮಟನ್ ಚಿಕನ್ ವೆರೈಟೀಸ್ ಎಲ್ಲ ಇರುತ್ತೆ. ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಆದಮೇಲೆ ವೆಜ್ ನಾನ್ ವೆಜ್ ವೆರೈಟೀಸ್ ಇತ್ತು. ಆಪ ಮಲ್ಲಿ ವೆಜ್ ಪಲ್ಯ, ಇದು ಚಿಕನ್, ಇದನ್ನು ಚಿಕನ್, ಇನ್ನು ಮಟನ್ ಬಿರಿಯಾನಿ ಇತ್ತು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಏನೋ ಮಿಸ್ ಹೊಡೆದಿರ್ಬೋದು ನಾನು ಹೇಳೋದ್ರಲ್ಲಿ. ಆ್ಯಂಡ್ ಇದಿಷ್ಟು ವೆಜ್ ವೆರೈಟೀಸ್. ನಾನು ಏನು ಹೇಳ್ತೀನಿ ಗೊತ್ತಾ, ಈ ಥರ ಫಂಕ್ಷನ್ ಎಲ್ಲ ಇದ್ದಾಗ ತುಂಬ ವೆರೈಟೀಸ್ ಇರುತ್ತೆ. ಎಲ್ಲದನ್ನು ಟ್ರೈ ಮಾಡಬೇಕನ್ನೋ ಆಸೆ ನಮ್ಮಲ್ಲಿ ಇರುತ್ತೆ. ಬಟ್ 1 ಅಥವಾ 2 ಪೀಸಸ್ ತೊಗೊಂಡ್ರೆ ಎಲ್ಲ ಐಟಮ್ಸ್ ತಿಂದಂಗೂ ಆಗುತ್ತೆ, ಫುಡ್ ಕೂಡ ವೇಸ್ಟ್ ಆಗಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಫುಡ್ ವೇಸ್ಟೇಜ್ ಎಲ್ಲರೂ ಮಾಡ್ತೀವಿ ಫಂಕ್ಷನ್ ಟೈಮ್ನಲ್ಲಿ ಇದ್ದಾಗ. ಸೊ ನಾನು ಕಾನ್ಷಿಯಸ್ ಆಗಿ ಸ್ವಲ್ಪ ಪೋರ್ಷನ್ ಮಾತ್ರ ತಗೋತೀನಿ. ಯಾಕೆ ಅಂದರೆ ಬೇಕು ಅಂದರೆ ಮತ್ತೆ ಹಾಕಿಸ್ಕೋಬೋದು ಅಲ್ಲ, ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ಎಲ್ಲರೂ ಒಟ್ಟು ಕೂತು ಈ ರೀತಿ ಊಟ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದಾರೆ. ಎಷ್ಟು ಮಾತಾಡ್ತಾರೆ ನಾನ್ ಸ್ಟಾಪ್.
ಇಷ್ಟರಲ್ಲೇ ಸುಸ್ತಾಗಿರುತ್ತೆ ಅಲ್ವಾ, ಗೆಸ್ಟ್ ಎಲ್ಲ ಬಂದಿರ್ತಾರೆ, ಎಲ್ಲರ ಜೊತೆ ಮಾತಾಡ್ಕೊಂಡು ಮನೆಯಲ್ಲಿ ಅಲ್ಲಿ ಇಲ್ಲಿ ಸೆಟ್ ಮಾಡ್ಕೊಂಡೆಲ್ಲ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ, ಮತ್ತೆ ಬೇರೆ ಪ್ಲ್ಯಾನ್ಸ್ ಇದೆ ಗೊತ್ತಾ. ಕೊನೆ ತನಕ ನೋಡಿ, ನಿಮಗೂ ಸರ್ಪ್ರೈಸಿಂಗ್ ಅನಿಸುತ್ತೆ. ಆ್ಯಂಡ್ ಡೆಸರ್ಟ್ಸ್ ಬೇರೆ ಇತ್ತು, ಗುಲಾಬ್ ಜಾಮೂನ್. ಅಬ್ಬಾ ಎಷ್ಟು ಸಮಯ ಆದಮೇಲೆ. ಇವಾಗ ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ 21 ಡೇಸ್ ನೋ ಶುಗರ್ ಅಂತ ಮಾಡ್ತಾ ಇದ್ದೀನಿ. ಇವತ್ತು ನನ್ನ 2ನೇ ದಿನ. ಬಟ್ ಇಲ್ಲಿ ವಿಡಿಯೋ ನೋಡ್ತಾ ಹಾಗೆ ಆಸೆ ಆಗ್ತಾ ಇದೆ, ಇನ್ನೇನು ಮಾಡೋಣ, ಚಾಲೆಂಜ್ ತಗೊಂಡಿದ್ದೀನಿ ಅಂದಮೇಲೆ ಅದನ್ನು ಮುಗಿಸ್ಲೇಬೇಕು, ಬಿಕಾಸ್ ಹೆಲ್ತ್ಗೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಇನ್ನು ಇದೆಲ್ಲ ಆಯ್ತಾ, ಎಲ್ಲ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ದೀನಿ, ನನ್ನ ಹಳೆ ನೇಬರ್ಸ್ ಎಲ್ಲರೂ ಇದ್ರು, ಎಲ್ಲರ ಜೊತೆ ಮಾತಾಡ್ಕೊಂಡು ಇನ್ನು ನಾವೆಲ್ಲ ರೆಡಿಯಾಗಿ ಹೊರಟಿರೋದು ಬೀಚ್ಗೆ ಅಂತ ಗೊತ್ತಾ. ಓಲು ತಿಕ್ಕಂಡೆ ಪೋಯೆ, ಎಂತ ಬಾಬು ನನ್ನ ಚಪ್ಪಲಿ ಇಲ್ಲ, ನನ್ನ ಸಿಕ್ಕಡು ಇಲ್ಲ. ಯಾರ ಇಲ್ಲ ಎಲ್ಲ ಅವ ನೋಡು. ಚೆನ್ನಾಗೈತಾ ಇದು ಚೆನ್ನಾಗೈತಾ? ಅವನೇನು ಚೆನ್ನಾಗಲ್ಲ. ದಿಸ್ ಇಸ್ ಮೈ ಚಪ್ಪಲ್, ನನ್ನ ಕಸಿನ್ ಹಾಕೊಂಡಿದ್ದೀನಿ. ಅಲ್ಲಿ ಚೆನ್ನಾಗಿಲ್ಲ, ದೊಡ್ಡ ಚಪ್ಪಲಿ ಅದು ಚೆನ್ನಾಗಿಲ್ಲ. ಹಾಗೆಯೇ ನಮ್ಮ ಮನೆ ಹತ್ರ ಮರದಲ್ಲಿ ಎಷ್ಟು ಹುಳಿಯಾಗಿದೆ ಗೊತ್ತಾ. ನಾವೆಲ್ಲರೂ ಟ್ರೈ ಮಾಡಿದ್ವಿ ತಗೊಳ್ಳೋದಕ್ಕೆ, ಬಟ್ ಬಂದಿಲ್ಲ ಅಂತ ಸುಮ್ಮನೆ ಕಾರಲ್ಲಿ ಹೋದ್ವಿ. ಮತ್ತೆ ಬೀಚ್ ಹೋಗೋ ಚಾನ್ಸ್ ಕೂಡ ಮಿಸ್ ಆಗುತ್ತೆ ಅಂತ 14 ಜನ ಈ ಕಾರಲ್ಲಿ ಕೂತಿದ್ದೀವಿ. ಹೇಗೆ ಕೂತಿದ್ದೀವಿ, ಏನು ಮಾಡಿದ್ದೀವಿ ಒಂದು ಗೊತ್ತಿಲ್ಲ. ಅಂತೂ ಎಂತೂ ಆಸೆ ಅಂತೂ ಆಯಿತು, ಎಲ್ಲರೂ ಹಂಗೋ ಹೆಂಗೋ ಬೀಚ್ಗಂತೂ ಬಂದ್ವಿ. ಹಾಯ್, ಪೂಜೆ ಎಲ್ಲ ಆಯಿತು. ಇವತ್ತು ಸಂಜೆ ಹೊತ್ತಿಗೆ ಬೀಚ್ಗೆ ಬಂದಿದ್ದೀವಿ. 8 ಜನ ನಾವೀಗ ಒಂದು ಕಾರಲ್ಲಿ 14 ಮೆಂಬರ್ಸ್ ಇದ್ದೇವೆ ಈಗ ಟೋಟಲ್ ಆಗಿ. 20 ಮೆಂಬರ್ಸ್, ಅದ್ರಲ್ಲಿ ಒಂದು ಗಾಡಿನಲ್ಲಿ 14 ಜನ ಕೂತ್ ಬಂದಿದೀವಿ, ಒಬ್ರ ಮೇಲೆ ಒಬ್ರು ಅಂತ. ಎಲ್ಲರೂ ಹೊರಟಿದ್ದೆ, ಒಬ್ರು ಸೊಂಟ ಸರಿಲ್ಲ, ಒಬ್ರು ಕಾಲ್ ಸರಿಲ್ಲ, ಅಂದ್ರೂ ಹೊರಟಿದ್ದಾರೆ. ಅಂದ್ರೂ ಬಂದಿದೆ. ನಿಜವಾಗ್ಲೂ ಸಂಡೇ ಅಂತ ಇದ್ರೆ ಯಾವ ಬೀಚ್ಗೂ ಹೋಗಬಾರ್ದು ಅಂತ ಅನ್ನೋದು ಇದಕ್ಕೆ. ಎಷ್ಟು ಜನ ಇದ್ರು ಗೊತ್ತಾ. ಆ್ಯಂಡ್ ನಾನು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೆಲವೊಬ್ರು ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ಇನ್ನು ಕೆಲವರೆಲ್ಲ ನನ್ನ ನೋಡಿಬಿಟ್ಟು ವ್ಲಾಗ್ ವ್ಲಾಗ್ ಮಾಡ್ತಾ ಇದ್ದಾಳೆ ಹುಡುಗಿ ಅಂತ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಏನಿರುತ್ತೆ ಬೀಚ್ಗೆ ಹೋಗಬೇಕಾದ್ರೆ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಮಗೇನಾದರೂ ಒಂದು ಐಟಮ್ ಇದ್ದೇ ಇರುತ್ತೆ. ಆಹಾ ಎಷ್ಟು ಚೆನ್ನಾಗಿತ್ತು ಆ ಸೂರ್ಯ, ಆಕಾಶ, ಗಾಳಿಪಟ, ಅಲ್ಲಿ ಇಲ್ಲಿ ಅಷ್ಟು ಜನರು. ಆ್ಯಂಡ್ ಅಲ್ಲಿ ಇಲ್ಲಿ ಈ ಥರದ ಗೇಮ್ಸ್ ಎಲ್ಲ ಇರುತ್ತಾ. ನಾವು ಟ್ರೈ ಮಾಡಿದ್ವಿ. ವಂಡರ್ಲಾ GRSಗೆಲ್ಲ ಹೋದರೆ ನಿಮ್ಗೆ ಅನಿಸುತ್ತೆ ಇದೆಲ್ಲ ಸ್ವಲ್ಪ ಕಮ್ಮಿ ಲೆವೆಲೆಲ್ಲ ಇದೆ, ಅಂದರೆ ಸೇಫ್ಟಿ ಜಾಸ್ತಿ ಇರುತ್ತೆ, ಬಿಕಾಸ್ ಜಾಸ್ತಿ ಎತ್ತರಕ್ಕೆ ಹೋಗಲ್ಲ ಅಲ್ವಾ. ನೀವು ಬಂದಾಗ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆಲ್ಲ ಒಳ್ಳೆಯದು. ಇನ್ನು ಎಲ್ಲರೂ ಒಂದೊಂದು ರೀತಿನಲ್ಲಿ ಇರ್ತಾರೆ ಬೀಚಿಗೆ ಬಂದಾಗ. ಫಾರ್ ಎಕ್ಸಾಂಪಲ್, ಇಷ್ಟು ನೀರಿದೆ, ಇಷ್ಟು ಜನ ಇದ್ದಾರೆ. ನಾನು ನನ್ನ ಕಸಿನ್ ಪುಟಾಣಿ ಮಕ್ಕಳು ಎಲ್ಲ ಬೀಚಲ್ಲಿ ಆಟಾಡ್ತಾ ಇದ್ರೆ ಲೇಡೀಸ್ ಎಲ್ಲರೂ ಇಲ್ಲಿ ಕೂತು ಹಾಗೆ ಏನಾದರೂ ಮಾತಾಡ್ತಾ ಇರೋದು, ಇವ್ರನ್ನ ನೋಡೋದು, ಮಕ್ಕಳನ್ನೆಲ್ಲ ನೋಡೋದು. ನಾನು ಎಷ್ಟೇ ದೊಡ್ಡವಳಾಗ್ಲಿ ಏನೇ ಮಾಡಲಿ, ನನ್ನಮ್ಮ ಅಂತೂ ಒಂದು ಬೈಯೋದು, ನನ್ನೇ ನೋಡ್ತಾ ಇರೋದು ಮುಗಿಯೋದೇ ಇಲ್ಲ ಅನಿಸುತ್ತೆ. ಎನಿವೇಸ್, ಈ ಪುಟಾಣಿ ಮಕ್ಕಳಿಗೆ ಇದೆಲ್ಲ ಪ್ಲೇ ಟಾಯ್ಸಲ್ಲಿ ತುಂಬಾ ಇರುತ್ತಲ್ವಾ. ಸೊ ಅದರಲ್ಲಿ ಅವ್ರು ಆಟಾಡ್ತಾ ಇದ್ರೆ ಅವ್ರದ್ದೇ ಒಂದು ಆಟ, ಅವ್ರದ್ದೇ ಒಂದು ಬೇರೆ ಪ್ರಪಂಚ. ಈ ಪುಟಾಣಿ ಪಾಪು ನೋಡ್ತಾ ಇದೆ, ಅವ್ರಿಬ್ರಿಗಿದೆ, ನನಗೆ ಮಾತ್ರ ಇಲ್ಲ ಅಂತ. ಸರಿ ಬಾ ಅಂತ ನಾವಿಬ್ರು ಮತ್ತೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ವೆರಿ ಮಚ್ ಕ್ರೌಡೆಡ್, ಟೂ ಕ್ರೌಡೆಡ್ ಬೀಚ್. ಸೊ ಹಾಗಾಗಿ ಆ್ಯಂಡ್ ಅಲೆಗಳು ತುಂಬ ಜಾಸ್ತಿನೇ ಇದೆ ಅಲ್ವಾ. ಎಸ್, ಆ್ಯಂಡ್ ಎಷ್ಟು ಜನ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಬರಬೇಕು. ನಾವೇ ಒಂದು ಫ್ಯಾಮಿಲಿ ಒಂದು 20 ಜನ ಬಂದಿದ್ದೀವಿ, ಎಲ್ಲರೂ ಬಂದಿರ್ತಾರೆ, ಇನ್ನೇನು ಮಾಡೋಣ. ಬಟ್ ಒಂಥರ ಚೆನ್ನಾಗಿತ್ತು. ಯಾಕೆ ಅಂದರೆ ಎಲ್ಲರಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ. ಈ ಥರ ಎಷ್ಟೋ ದಿನಗಳಾಗಿರುತ್ತೆ ಒಟ್ಟಿಗೆ ಹೊರಗಡೆ ಹೋಗಿ. ಇನ್ನು ಈ ಪಾಪುಗೆ ಅದು ಬೇಕು ಇದು ಬೇಕು ಏನೇನೋ ನೋಡ್ತಾರೆ, ಕಲರ್ಫುಲ್ ಆಗಿರೋ ಐಟಮ್ಸ್. ಆದ್ರೂ ಅದಷ್ಟು ವೆರೈಟಿಲಿ ಅಕ್ಕನ ಹತ್ರ ಏನಿದೆ ಅದೇ ಬೇಕು, ಮಕ್ಕಳು ಹೇಗೆ ಅಲ್ವಾ. ಎನಿವೇಸ್, ಇಲ್ಲಿ ಇನ್ನು ಕಸಿನ್ಸ್ ಎಲ್ಲ ಏನೋ ಯಾರ್ದೋ ಒಂದು ಬಾಲ್ ಸಿಕ್ತು, ಅದರಲ್ಲಿ ಆಟಾಡ್ತಾ ಇದ್ದೀವಿ ಅಷ್ಟೇ. ನಾವು ಎಲ್ಲರನ್ನು ಬಿಟ್ಟು 3 ಜನ ಹುಡುಗಿರು ಬಂದಿದ್ದೀವಿ. ಮೊಗ್ಲಿಪುರಲ್ಲಿ ಎತ್ತೊಂದು ಬರ್ತೀನ ತಿನ್ನರೆಲ್ಲ ಅಪ್ಪುಜಿ ಕ್ಯೂಲ ಉಂಟೋಡು ನಮ್ಮನೆ ಬರ್ತೀನಿ. ಏನು ಚೆನ್ನಾಗಿರುತ್ತೆ ಗೊತ್ತಾ, ಈ ಮಾವಿನ ಹಣ್ಣು ಆ್ಯಂಡ್ ಪೈನಾಪಲ್ ಉಪ್ಪು ಖಾರ ಹಾಕಿ ಕೊಡ್ತಾ ಇದ್ರೆ ಆಹಾ ಇನ್ನೂ ಬೇಕು ಅನಿಸುತ್ತೆ. ನಾವಿಲ್ಲೇನೋ ತಿನ್ಬಿಟ್ಟು ಹೋದ್ವಿ, ಬಟ್ ಹಾಗೆ ಮನ್ಸು ಕೇಳ್ತಾ ಇಲ್ಲ, ಎಲ್ಲರಿಗೂ ತಗೊಂಡು ಹೋಗ್ಬೇಕು ಅಂತ ಅನಿಸುತ್ತೆ ಅಲ್ವಾ. ಇದಾದಮೇಲೆ ನಾನು ಕಸಿನ್ಸ್ ಕೆಲವರೆಲ್ಲ ಕ್ಯಾಮೆಲ್ ರೈಡ್ ಮಾಡಿದ್ವಿ, ಹಾರ್ಸ್ ರೈಡಿಂಗ್ ಕೂಡ ಇತ್ತು. ಈ ಥರದ ಹಲವಾರು ಆ್ಯಕ್ಟಿವಿಟೀಸ್ ಇದೆ. ಊರಲ್ಲಿರೋರಿಗೆ ಇದೆಲ್ಲ ಗೊತ್ತೇ ಇರುತ್ತೆ ಅಲ್ವಾ. ನನ್ನ ಕಸಿನ್ಸ್ ಅವ್ರಿಗೆ ಮೋಟರ್ ರೈಡ್ ಬೇಕು ಅಂತ ಆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಅದಾದಮೇಲೆ ಇನ್ನೇನು ಎಲ್ಲರೂ ಈ ಥರ ಚಿಟ್ಚಾಟ್ ಮಾಡಿ ಮನೆಗೆ ಬಂದು ಇನ್ನೇನು
ಸುಸ್ತಾಗಿದೆಯಾ, ನಾವೆಲ್ಲರೂ ಸುಮ್ಮನೆ ಇರ್ತೀವ? ಇಲ್ಲ, ಇಲ್ಲೂ ನಮ್ಮ ಡಾನ್ಸ್ ಎಲ್ಲ ಶುರು. ಆ್ಯಂಡ್ ನೀವು ಇದನ್ನು ಮಿಸ್ ಮಾಡಬೇಡಿ, ಡೆಫಿನೆಟ್ ಆಗಿ ಇಷ್ಟಪಡ್ತೀರಾ. ನಮ್ಮ ಊರಲ್ಲಿ ಮೊದಲೇ ಶೆಕೆ, ಅದ್ರ ನಡುವೆ ನಾವೆಲ್ಲ ಈ ಥರ ಡ್ಯಾನ್ಸ್ ಮಾಡಿ ಯಾವ ರೀತಿ ಆಗಿರುತ್ತೆ ಹೇಳಿ. ಇನ್ನೂ ಸ್ವೆಟ್ ಜಾಸ್ತಿನೇ, ಬಟ್ ಅಂದ್ರೂ ಹೊರಡೋ ತನಕ ಬಿಟ್ಟೇ ಇಲ್ಲ. ನಾವೆಲ್ಲರೂ ಏನಾದರೂ ಫನ್ ಮಾಡ್ತಾ ಇದ್ವಿ. ಇವಾಗ ಒಬ್ಬೊಬ್ಬರೇ ಹೊರಡುವಂಥ ಸಮಯ. ಆ್ಯಂಡ್ ಬೇಜಾರಾಗುತ್ತೆ, ಅಯ್ಯೋ ಎಷ್ಟು ಫನ್ ಆಗಿತ್ತು, ಬಟ್ ನಮ್ಮ ಮನೆಗೆ ವಾಪಸ್ ಹೋಗಲೇಬೇಕು ಅಂದರೆ ನನ್ನ ಪುಟಾಣಿ ಕಸಿನ್ಸ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ನನ್ನ ಅಜ್ಜಿ ಪಲ್ಯದ ಬರ್ಪಿಗೆ ಇಲ್ಲಿ ನೋಡಿ, ಪಾಪು ಮುಖ ನೋಡಿ, ನೋಡ್ತಾನೆ ಇಲ್ಲ, ಅದಕ್ಕೆ ಫುಲ್ ಬೇಜಾರು, ಇನ್ನೇನು ಮನೆಗೆ ಹೋಗಬೇಕು ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ, ಸೊ ಹಾಗಾಗಿ ನಮಗೆ ಇನ್ನೂ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅವರೆಲ್ಲ ಆ ಥರ ಇರಬೇಕಾದ್ರೆ ದೊಡ್ಡವರೆಲ್ಲ ನಮಗೆ ಟೀಸ್ ಮಾಡ್ತಾರೆ, ಆಂಟಿ ದೊಡ್ಡಮ್ಮಂದ್ರೆಲ್ಲ ನೀವು ಇದೇ ರೀತಿ ಇದ್ದಿದ್ದು ಅಂತ. ಬಾಯ್. ನಿಮಗೂ ಇದೇ ರೀತಿ ಅನ್ಸುತ್ತಾ? ನಿಮ್ಮ ಫ್ಯಾಮ್ಲಿನ ಮೀಟ್ ಮಾಡಿದ್ದಾಗ ಯಾವ ರೀತಿ ಇರುತ್ತೆ ನಿಮ್ಮ ಫ್ಯಾಮ್ಲಿನಲ್ಲಿ ಒಡನಾಟ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ನನ್ನ ಡ್ರಾಪ್ ಮಾಡೋದಕ್ಕೆ ನನ್ನ ಎಲ್ಲ ಕಸಿನ್ಸ್ ಬಂದಿದ್ದಾರೆ. ದಟ್ ಇಸ್ ಸೋ ಸ್ವೀಟ್ ಬಿಕಾಸ್ ವಿ ಲವ್ ಯು. ನಿಮ್ಮಲ್ಲಿ ನೋಡಿದ್ದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್.